ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಶಬರಿಮಲೆ ದೇವಸ್ಥಾನ ಉಳಿದ ದೇವಸ್ಥಾನಗಳಿಗಿಂತ ತುಂಬಾ ವಿಭಿನ್ನವಾಗಿದೆ. ಇಲ್ಲಿಗೆ ಅಷ್ಟು ಸುಲಭದಲ್ಲಿ ಹೋಗಿ ದರ್ಶನ ಪಡೆಯಲು ಸಾಧ್ಯವೇ ಇಲ್ಲ. ಈ ಕ್ಷೇತ್ರಕ್ಕೆ ಹೋಗಲು ಅದರದ್ದೇ ಆದ ಕೆಲವು ಕಟ್ಟುಪಾಡುಗಳು ಇವೆ. ಜೊತೆಗೆ ಕಠಿಣವಾದ ವ್ರತವನ್ನು ಆಚರಿಸಿಯೇ ಅಯ್ಯಪ್ಪನ ದರ್ಶನ ಪಡೆಯಲು ಸಾಧ್ಯ. ಅಂತಹ ಕಠಿಣ ವ್ರತಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅಯ್ಯಪ್ಪನ ದರ್ಶನ ಪಡೆಯಲು ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆ ಧರಿಸಿ ಹಣೆಗೆ ಗಂಧವನ್ನು ಹಚ್ಚಿ ಈ ಕಠಿಣ ಕ್ರಮಗಳನ್ನು ಮಾಡಲೇಬೇಕು. ಮೊದಲನೇದಾಗಿ ಮಾಲೆ ಧರಿಸಿ 48 ದಿನಗಳ ಕಠಿಣ ವ್ರತ ಮಾಡಲೇಬೇಕು ಹಾಗೂ ಬರಿಗಾಲಲ್ಲೇ ನಡೆಯಬೇಕು. ಎರಡನೆಯದಾಗಿ ವ್ರತದ ವೇಳೆ ಯಾವುದೇ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಯಾಗುವಂತಿಲ್ಲ. ಆ ಸಮಯದಲ್ಲಿ ಕೇವಲ ಪೂಜೆ, ಭಜನೆ ಜೊತೆಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆಯಬೇಕು. ಮೂರನೇದಾಗಿ ಅಯ್ಯಪ್ಪ ವ್ರತಧಾರಿಗಳು ನೆಲದ ಮೇಲೆಯೇ ಮಲಗಬೇಕು, ತಲೆದಿಂಬು ಉಪಯೋಗಿಸುವಂತಿಲ್ಲ. ನಾಲ್ಕನೆಯದಾಗಿ ತಲೆ ಹಾಗೂ ದೇಹಕ್ಕೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಚ್ಚುವಂತಿಲ್ಲ. ಐದನೆಯದಾಗಿ ವ್ರತದ ವೇಳೆ ಮಾಲೆ ಧರಿಸಿರುವವರು ಕೇವಲ ಶುದ್ಧ ಸಸ್ಯಾಹಾರವನ್ನು ಮಾತ್ರ ಸೇವಿಸಬೇಕು. ಗುಟ್ಕಾ, ತಂಬಾಕು, ಮದ್ಯಪಾನ, ಧೂಮಪಾನವನ್ನು ತ್ಯಜಿಸಬೇಕು. ಆರನೆಯದಾಗಿ ತಾಳ್ಮೆಯಿಂದಿರಬೇಕು. ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯ ಮಾಡಬಾರದು. ಏಳನೆಯದಾಗಿ ಸಂಸಾರದ ಮೋಹವನ್ನು ತ್ಯಜಿಸಬೇಕು. ಜೊತೆಗೆ ಕಾಮ ಕ್ರೋಧವನ್ನು ತ್ಯಜಿಸಬೇಕು. ಇಷ್ಟೆಲ್ಲ ಕಷ್ಟದ ನಿಯಮಗಳನ್ನು ಪಾಲಿಸಿದ ಬಳಿಕ ಇರುಮುಡಿ ಕಟ್ಟು ಹೊತ್ತುಕೊಂಡು ಶಬರಿಮಲೆ ಯಾತ್ರೆಗೆ ಹೊರಡಬೇಕು. ಎರುಮೇಲಿಯಿಂದ 48 ಮೈಲಿಗಳು ಇರುಮುಡಿ ಹೊತ್ತುಕೊಂಡು ಕಲ್ಲು ಮುಳ್ಳುಗಳು ತುಂಬಿರುವ ಹಾದಿಯಲ್ಲಿ ಬೆಟ್ಟ ಗುಡ್ಡಗಳನ್ನು ಬರಿಗಾಲಲ್ಲೇ ಹತ್ತಿ ಇಳಿದು ಶಬರಿಮಲೆ ಕ್ಷೇತ್ರ ತಲುಪಿದ ಮೇಲೆ ಆ ಬಂಗಾರದ 18 ಮೆಟ್ಟಿಲುಗಳನ್ನು ಹತ್ತಿ ಶ್ರೀ ಶಾಸ್ತನ ದರ್ಶನ ಪಡೆಯಲು ಅರ್ಹತೆ ಪಡೆಯುತ್ತಾರೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಹಾಗೂ ಕಮೆಂಟ್ಸ್ ಮಾಡಿ ಹಾಗೂ ನೀವು ಅಯ್ಯಪ್ಪನ ಭಕ್ತರಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಹೊಸತೊಂದು ಕಾರಣಿಕದ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.